ಶಾಸಕರು ವೇದವ್ಯಾಸ ಕಾಮತ್ ದುಂಬಾಡ್ತಿಡು ಉತ್ತರ ಮಹಾಶಕ್ತಿ ಕೇಂದ್ರದ ವತಿಯಿಂದ ಮೇಬಿ ಚೌಕಿದಾರ ಹೋಮ್ ಕಾರ್ಯಕ್ರಮ ಅಂಗಾರೆ ನಡೆತಿದೆ. ಕುದ್ರೋಳಿ ದೇವಸ್ಥಾನದಲ್ಲಿ ಪಡೆದು ಪಾದಯಾತ್ರೆ ಪಿದಾಡು. ಶಾಸಕರು ವೇದವ್ಯಾಸ ಕಾಮತ್ ದುಂಬಾಡ್ತಿಡು ಕುಡ್ಲ ತೆನ್ಕೈ ವಿಧಾನಸಭಾ ಕ್ಷೇತ್ರದ ಉತ್ತರ ಮಹಾಶಕ್ತಿ ಕೇಂದ್ರದ ವತಿಯಿಂದ ಅಂಗಾರೆ ಮೇಬಿ ಚೌಕಿದಾರ ಹೋಮ್ ಪನ್ಪುನ ಪಾದಯಾತ್ರೆ ಕಾರ್ಯಕ್ರಮ ನಡೆತಿದೆ. ತರೇಕ ಪೇಟದೀದು ಸುಮಾರು 500 ಜನಕ್ಕಳು ಕುದ್ರೋಳಿ ದೇವಸ್ಥಾನದಲ್ಲಿ ಪಡೆದು ಮೆರವಣಿಗೆ ಇಡುತ್ತಿದ್ದಾಡ್ದು ಕೇಂದ್ರ ಮಾರ್ಕೆಟ್ ಆದ ಕಾಸ್ಟ್ರೀಟ್ಗೆ ಬರ್ತದ್ದು ಕಾರ್ಯಕ್ರಮ ಮುಗಿತಿದೆ. ಈ ಪೊರ್ತುಡು ಶಾಸಕರು ಪಾತಿದ್ದು ದೇಶದ ಪ್ರತಿಯೊರಿಲ ಚೌಕಿದಾರೆ ಆದ ಭಾರತನು ಗೆಲ್ಮೆಡು ದುಂಬಿಕೊಂಡು ಅವೆಡ್ದು ಭ್ರಷ್ಟಾಚಾರ ದೂರ ಮಾಡಿಕೊಡು ಪನ್ಪನ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿದಿ ಹೊಂದಿರು. ಮೋದಿಯರ್ನ ಸಂಕಲ್ಪ ಪಾತೆರ ನಡತೊನ್ನಂಚ ಮುಲ್ಪ ಕಾರ್ಯಕರ್ತೆಯರು ಮೇಬಿ ಚೌಕಿದಾರ್ ಕಾರ್ಯಕ್ರಮ ನಡಪಾದ ಅಂತ ಕಂಡಿರು. ಏಪ್ರಿಲ್ 18 ಮುಟ್ಟ ಇಂಚಿನ ಕಾರ್ಯಕ್ರಮ ನಡಕೊಂಡು ಜಿಲ್ಲೆಡು 2 ಲಕ್ಷದ ಹೆಚ್ಚ ಓಟುಡು ಕಟೀಲೆ ಗೆಂದವ ದೇಶಡು 300 ಹೆಚ್ಚು ಸೀಟ್ ಗೆಂದಲು ಮೋದಿ ಕುಡೋರ ಪ್ರಧಾನಿ ಆಪಿருந்து ವೇದವ್ಯಾಸ ಕಾಮತ್ ಪಂಡಿರು. ವ್ಯಾಪಾರಸ್ಥರಿರ್ಬೋದು, ಇಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರಿರ್ಬೋದು, ಇಲ್ಲ ಹಿರಿಯರಿರ್ಬೋದು, ಅತ್ಯಧಿಕ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿಕೊಂಡು ನರೇಂದ್ರ ಮೋದಿ ಅವರು ಕೊಟ್ಟಂಥ ಏನು ಒಂದು ಪ್ರೇರಣಾತ್ಮಕವಾದ ಮೇಬಿ ಚೌಕಿದಾರ್ ಅಂತ ಹೇಳುವಂಥ ವಾಕ್ಯ ಇದೆ, ಆ ವಾಕ್ಯವನ್ನು ಇಟ್ಟುಕೊಂಡು ನಾವು ಇನ್ನು ಮುಂದೆ ಜಾಥಾವನ್ನು ಮಾಡ್ತೇವೆ. ಮಂಗಳೂರಿನಲ್ಲಿ ಇನ್ನು ಮುಂದೆ 18 ತಾರೀಕು ತನಕ ಲೋಕಸಭಾ ಚುನಾವಣೆ ತನಕ ಇದೇ ರೀತಿಯ ಹಲವಾರು ಕಾರ್ಯಗಳು ಆಗಲಿಕ್ಕಿದೆ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಚೌಕಿದಾರ ದೇಶವನ್ನು ಒಪ್ಪುವಂಥ ಚೌಕಿದಾರ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಮಿಕ್ಕಿ ಮತದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ನಳಿನ್ ಕುಮಾರ್ ಕಟೀಲ್ ಅವರು ಗೆಲ್ತಾರೆ. ನರೇಂದ್ರ ಮೋದಿ ಅವರು ಪುನರಪ್ಪಿ ಲೋಕಸಭೆಗೆ ಪ್ರಧಾನಮಂತ್ರಿಯಾಗಿ, ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಅವರು ಈ 5 ವರ್ಷದಲ್ಲಿ ದೇಶಕ್ಕೆ ಹಾಕಿದಂಥ ಅಡಿಪಾಯ ಏನಿದೆ, ಫೌಂಡೇಶನ್, ಅದು ಮುಂದಿನ 5 ವರ್ಷಗಳಲ್ಲಿ ಭಾರತ ಇನ್ನಷ್ಟು ವಿಶ್ವಗುರುವಾಗುವಂಥ ಸ್ಪಷ್ಟವಾದ ಸೂಚನೆ ಅದರಲ್ಲಿ ಕಾಣ್ತಾ ಇದೆ.